ಅವಿಭಜಿತ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸಿ ನಮ್ಮಂಥ ಹತ್ತಾರು ಯುವಕರಿಗೆ ಪ್ರೇರಣೆಗಳನ್ನು ಕೊಟ್ಟು ರಾಜಕೀಯ ಜೀವನದಲ್ಲಿ ಆದರ್ಶ ಮತ್ತು ಮೌಲ್ಯಗಳನ್ನು ಎತ್ತಿ ಹಿಡಿದಿರ್ತಕ್ಕಂಥ ರಾಮಭಟ್ ಅವರು ಶರಣರು ಹೇಳ್ತಾರೆ, ಶರಣರ ಜೀವನವ ಮರಣದಲ್ಲಿ ಕಾಣುವ. ಯಾರು ಎತ್ತರಕ್ಕೆ ಇರ್ತಾನೆ ಅವನನ್ನು ಮರಣದಲ್ಲಿ ಕಾಣಬೇಕು. ಇವತ್ತು ರಾಮಭಟ್ ಅವರು ಅಗಲಿರ್ತಕ್ಕಂಥ ಸಂದರ್ಭದಲ್ಲಿ ಜನರ ಭಾವನೆಗಳು ನೋಡಿದಾಗ ಅವರು ಶರಣರ ಎತ್ತರಕ್ಕೆ ಏರಿದಿರ್ತಕ್ಕಂಥ ಒಬ್ಬ ಮಹಾ ಸಾಧಕ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ನಮ್ಮಂಥ ರಾಜಕಾರಣಿಗಳಿಗೆ ಪ್ರೇರಣೆ, ಮಾರ್ಗದರ್ಶಿ ಆಗಿದೆ. ಇವತ್ತು ಪುತ್ತೂರಿನ ಅಭಿವೃದ್ಧಿಯಲ್ಲಿ 2 ಬಾರಿ ಶಾಸಕರಾಗಿ ಹತ್ತಾರು ಕೊಡುಗೆಗಳನ್ನು ಕೊಟ್ಟವರು. ವಿಶೇಷವಾಗಿ ಕ್ಯಾಂಪ್ ಅಂತ ಸಂಸ್ಥೆಯನ್ನು ಬೆಳೆಸಿ ಎತ್ತರಕ್ಕೆ ಇಳಿಸಿದವರು. ಶಿಕ್ಷಣ ಪ್ರೇಮಿಯಾಗಿ ವಿವೇಕಾನಂದಂಥ ವಿದ್ಯಾಸಂಸ್ಥೆಗಳಿಗೆ ಕಾರಣೀಭೂತರಾಗಿ ಇವತ್ತು ನಮ್ಮಂಥ ರಾಜಕಾರಣಿಗಳಿಗೆ ಒಬ್ಬ ಮಾರ್ಗದರ್ಶಿಯಾಗಿ ನಮ್ಮಂಥ ಹತ್ತಾರು ಯುವಕರನ್ನು ಬೆಳೆಸಿರ್ತಕ್ಕಂಥ ರಾಮಭಟ್ ಅವರು ಇಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಬಯಸ್ತೇನೆ. ಅವರ ಕುಟುಂಬಕ್ಕೆ ಬಂಧು ಬಳಗಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಭಗವಂತ.